ರಾಜ್ಯದಲ್ಲಿ H3N2 ಸೋಂಕುಗಳ ಒಟ್ಟು 26 ಪ್ರಕರಣಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಜ್ಞರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದರು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು H3N2 ವೈರಸ್ ಆತಂಕಕಾರಿಯಲ್ಲ. ಕರ್ತವ್ಯ ಸಮಯದಲ್ಲಿ ಎಲ್ಲ ಆರೋಗ್ಯ ಸಿಬ್ಬಂದಿಗೆ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಲು ನಿರ್ಧಾರವನ್ನ ಮಾಡಲಾಗಿದೆ ಎಂದರು. ಮಕ್ಕಳು 65 ವರ್ಷಕ್ಕಿಂತ ಮೇಲ್ಪಟ್ಟವರು, ಇತರೆ ಕಾಯಿಲೆಗಳಿಂದ ಬಳಲ್ತಾ ಇರುವವರು ಮತ್ತು ಗರ್ಭಿಣಿಯರು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ, ಅನವಶ್ಯಕವಾಗಿ ಗುಂಪು ಸೇರದಂತೆ ಮತ್ತು ಶುಚಿತ್ವದ ಕಡೆ ಗಮನ ಹರಿಸುವಂತೆ ಸಲಹೆಯನ್ನ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಬಿಸಿಗಾಳಿ ಮತ್ತು ತಾಪಮಾನ ಹೆಚ್ಚಳ ಕುರಿತು ಚರ್ಚೆಯನ್ನು ನಡೆಸಲಾಗಿದೆ. ಪ್ರತಿದಿನ 2 ರಿಂದ 3 ಲೀಟರ್ ಸೇವಿಸುವ ಮೂಲಕ ದೇಹದಲ್ಲಿ ನೀರಿನ ಕೊರತೆಯಾಗದಂತೆ ನಿಗಾ ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಅಲ್ಲದೆ ಬಿರು ಬೇಸಿಗೆಯ ಸಂದರ್ಭದಲ್ಲಿ ಮಜ್ಜಿಗೆ, ಎಳನೀರು, ನಿಂಬೆಹಣ್ಣಿನ ರಸ ಸೇವಿಸುವಂತೆಯೂ ಜನರಿಗೆ ಸಲಹೆಯನ್ನ ನೀಡಲಾಗಿದೆ ಎಂದರು. ಇದೇ ವೇಳೆ ಕೋವಿಡ್ ಲಸಿಕೆಯ ಕುರಿತಂತೆ ರಾಹುಲ್ ಗಾಂಧಿ ಅವರ ಹೇಳಿಕೆಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆಯನ್ನ ಬೆಂಬಲಿಸುವುದಿಲ್ಲ. ಯಾವ ಅರ್ಥದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಎಂಬುದು ಗೊತ್ತಿಲ್ಲ. ಈ ಹೇಳಿಕೆಯಿಂದ ಅಂತರ ಕಾಪಾಡಿಕೊಳ್ಳುವುದಾಗಿ ಸುಧಾಕರ್ ತಿಳಿಸಿದರು. ವೇರಿಯಂಟ್ನಿಂದ ದೇಶದಲ್ಲಿ ಸ್ವಲ್ಪ ಹೆಚ್ಚಿನ ಸೋಂಕು ವರದಿ ಆಗ್ತಾ ಇರ್ತಕ್ಕಂಥದ್ದು ನೋಡಿ ಮಾಧ್ಯಮದಲ್ಲಿ ಇವತ್ತು ವರದಿಯಾಗಿದೆ. ಅದರಿಂದ ಅನೇಕರು ಸ್ವಲ್ಪ ಗಾಬರಿಯಾಗಿದ್ದಾರೆ. ನಾವೆಲ್ಲ ಕೂಡ ಇವತ್ತು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಗಾಬರಿ ಪಡುವಂತದ್ದು ಯಾವುದೇ ಸ್ಥಿತಿ ನಿರ್ಮಾಣ ಆಗಿಲ್ಲ. ಇದು ಮೊದಲನೇ. ಹಾಗೆ ಅಂತೇಳಿ ನಾವು ಏನೆಲ್ಲ ಕ್ರಮಗಳನ್ನ ತಗೋಬೇಕಾಗ್ತದೆ. ಇವತ್ತು ವಿಶೇಷವಾಗಿ ಈ ವೇರಿಯಂಟ್ ನಿಂದ ನಮ್ಮ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಹೆಲ್ತ್ ಕೇರ್ ಸ್ಟಾಫ್ ಏನಿದ್ದಾರೆ ಇವರೆಲ್ಲರೂ ಕೂಡ ಈಗ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಸ್ಕ್ಗಳನ್ನ ಕಂಪಲ್ಸರಿ ನಾವು ಧರಿಸ್ತಾ ಇದ್ದೀವಿ. ಆದ್ರೆ ಕಳೆದ 6 ತಿಂಗಳಿಂದ ಅನೇಕರು ನಮ್ಮ ಆಸ್ಪತ್ರೆಗಳಲ್ಲೇನೆ ಯಾರು ಕೆಲಸ ಮಾಡ್ತಾರೆ ಬಹಳಷ್ಟು ಜನ ಉಪಯೋಗ ಮಾಡ್ತಾರೆ. ಹಾಗಾಗಿ ಇವತ್ತಿನಿಂದ ಇವತ್ತು ನಮ್ಮ ಸಲಹಾ ಸಮಿತಿಯ ಒಂದು ಸಲಹೆಯಂತೆ ನಮ್ಮ ಇಲಾಖೆಯವರು ಇವತ್ತಿನಿಂದಾನೇ ಆದೇಶ ಹೊರಡಿಸ್ತಾ ಇದ್ದೇವೆ. ಎಲ್ಲ ಹೆಲ್ತ್ ಕೇರ್ ಸ್ಟಾಫ್ ಕಂಪಲ್ಸರಿ ತಾವು ಮಾಸ್ಕ್ ಗಳನ್ನ ನಿಮ್ಮ ಒಂದು ಫೆಸಿಲಿಟೀಸ್ ಅಲ್ಲಿ ನೀವು ಬಳಸಬೇಕು, ಉಪಯೋಗ ಮಾಡಬೇಕು. ಹಾಗಾಗಿ ಹೆಲ್ತ್ ಕೇರ್ ಸ್ಟಾಫ್ ಬಹಳ ಮುಖ್ಯ. ತಾವೆಲ್ಲ ಕೂಡ ಮಾಸ್ಕ್ ಗಳನ್ನ ಧರಿಸಬೇಕು. 15 ವರ್ಷದ ಕೆಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ. ಎರಡನೇದು, ಅವರು ಬಹಳಷ್ಟು ಶಾಲೆಗಳಲ್ಲಿ ಸಂಪರ್ಕ ಇರೋದ್ರಿಂದ ಕೂಡ ಇದು ಕೂಡ ಬರುವಂಥದ್ದು. ಮತ್ತು 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವಯೋವೃದ್ಧರು, ಅದು ಕೂಡ ಅವರಿಗೆ ಬೇರೆ ಇತರೆ ಕಾಯಿಲೆಗಳಿದ್ರೆ ಕೂಡ ಅವ್ರಿಗೂ ಕೂಡ ಇದು ಸುಲಭವಾಗಿ ಈ ಸೋಂಕು ತರಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಗರ್ಭಿಣಿಯರು, ಇವರು ಕೂಡ ಅವಕಾಶ ಹೆಚ್ಚಿರೋದ್ರಿಂದ ಇವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರವನ್ನ, ಮುನ್ನೆಚ್ಚರಿಕೆಯನ್ನ ವಹಿಸಬೇಕು. ಕಳೆದ ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿ ತನಕ ನಾವು ಗಮನಿಸಿದಾಗ ಇನ್ಫ್ಲೂಯೆನ್ಸಾ H1N1 ಇಲ್ಲಿವರೆಗೂ ಕೂಡ 20 ಕೇಸಸ್ ಇಡೀ ಕರ್ನಾಟಕ. H3N2 ಇದು 26 ಕೇಸ್ ಬಂದಿದೆ.